ಈಗ ನಮ್ಮೆಲ್ಲರ ನೆಚ್ಚಿನ ಗಾಯಕರು, ನಿಮ್ಮೆಲ್ಲರ ನೆಚ್ಚಿನ ಗಾಯಕರು, ಕರ್ನಾಟಕದ ಮನೆ ಮಗ ಅಂತಾನೆ ಹೇಳಬಹುದು, ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶ್ರೀ ವಿಜಯ್ ಪ್ರಕಾಶ್. ನಮಸ್ಕಾರ. ಮೊದಲಿಗೆ ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳು, ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂದಿನ ಈ ವಿಶೇಷವಾಗಿ ಇವತ್ತು ನಮ್ಮ ಅಪ್ಪು ಸರ್ಗೆ ಕರ್ನಾಟಕ ರತ್ನ ಅನ್ನುವಂಥ ಈ ಒಂದು ಬಿರುದೇನು ಕೊಡ್ತಾ ಇದ್ದೀವಿ. ಇದು ಬಹಳ ವಿಶೇಷ. ನನ್ನ ಯಾವುದೇ ಕಾರ್ಯಕ್ರಮ, ಯಾವುದೇ ಸಂದರ್ಭವಿರಲಿ, ಒಂದು ಪ್ರಾರ್ಥನೆಯಿಂದ ಶುರುವಾಗತ್ತೆ. ಆ ಪ್ರಾರ್ಥನೆಯನ್ನ ನಾವು ನೀವು ಸೇರಿ ಹಾಡೋಣ. ಮ್ಯೂಸಿಕ್. ಬೊಂಬೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸೋ ರಾಜರತ್ನನು, ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು, ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟವೇ ನಿಲ್ಲದು, ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು, ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ, ಆಕಾಶ ನೋಡದ ಕೈಯ ನಿನದು, ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ. ಹಣ್ಣೆಲೆ ಕಾಯೋ ವಿನಯದಿ ಹೀಗೆ, ನಿಮ್ಮನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತಾ. ಓಕೆ, ಅಪ್ಪು ಅಭಿಮಾನಿಗಳೇ, ಅಪ್ಪು ಸರ್ ಅಭಿಮಾನಿಗಳೇ, ಈಗ ನನ್ನೊಂದಿಗೆ ಹಾಡಬೇಕು. ಹಾಡ್ತೀರಾ? ಬೊಂಬೆ ಮತ್ತೆ ನೀನೇ, ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸೋ ರಾಜರತ್ನನು, ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು, ಸೋತು ತಲೆಯ ಭಾಗದು.
ಬೆಳಕು ಕೊಡುವ ದೀಪವಿದು, ನಂದ ದೀಪವೇ ಇದು. ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು, ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ, ಆ ಕಥೆಯಲ್ಲಿದ್ದ ರಾಜ ನಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ, ಈ ರಾಜನು ಒಬ್ಬ. ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ಅಪ್ಪು ಸರ್ ನೀವೇ ರಾಜಕುಮಾರ. ಕೆಲವು ವಿಶೇಷ ಪ್ರಸ್ತುತಿಯನ್ನು ಮಾಡಬೇಕು ಅಂತ ನನಗೆ ಆಸೆ. ಆದ್ರೆ ಅದಕ್ಕೆ ಮುಂಚೆ ಇನ್ನೊಂದು ಅಪ್ಪು ಸರ್ ಹಾಡಿದಂತ ಹಾಡು ನಿಮಗಾಗಿ. ಅವರು ಅವರ ಬಾಲ್ಯದಲ್ಲಿ ಹಾಡಿದಂತ ಒಂದು ಹಾಡು, ನೀವೆಲ್ಲರೂ ಜೊತೆ ಸೇರಿ ಹಾಡಬಹುದು. ಯಾವ ಹಾಡು ಅಂತ ಹೇಳಿ ಸ್ವಾಮಿ, ನಾನು ನಿಮ್ಗೆ ಐಡಿಯಾ ಕೊಡ್ತೀನಿ. ಲಾ 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 ಲಾ. 1 2 3 4. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಅರೆ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಅರೆ ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಅದ್ಭುತ, ಆಹಾ. ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ, ಪಾತಾಳ ಕೆಳಗೆ ಬಿಟ್ಟನು. ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ, ಪಾತಾಳ ಕೆಳಗೆ ಬಿಟ್ಟನು. ನಡುವೆ ಈ ಭೂಮಿಯನ್ನು ದೋಣಿಯಂತೆ ತೇಲಿ ಬಿಟ್ಟು, ಕಾಣದಂತೆ ಶಿವ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಅರೆ ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಅರೆ ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯಗಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಹೆಣ್ಣಿಗೆಂದು ಅಂದ ಕೊಟ್ಟನು ನಮ್ಮ ಶಿವ, ಗಂಡಿನಲ್ಲಿ ಆಸೆ ಇಟ್ಟನು.
ಹೆಣ್ಣಿಗೆಂದು ಅಂದ ಕೊಟ್ಟನು ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು. ಹೆಣ್ಣು ಗಂಡು ಸೇರಿಕೊಂಡು ಯುದ್ಧವನ್ನು ಮಾಡುವಾಗ ಕಾಣದಂತೆ, ಈಗ ನಾನು ಕಾಣದಂತೆ ಅಂತೀನಿ, ಶಿವ ಅಂತ ನೀವು ಆಡ್ಬೇಕು. ಕಾಣದಂತೆ 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 ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಗೊಂಡು ಓಡಿ ಹೋದನು. ಕಾಣದಂತೆ ಮಾಯವಾದನು. ಎಲ್ಲೋ ಆಹಾ ಕತ್ತಲಲ್ಲಿ ನ್ಯಾಯ ಬಿಟ್ಟನು ನಮ್ಮ ಶಿವ ಕಣ್ಣುಗಳ ಕಟ್ಟಿಬಿಟ್ಟನು. ಅರಗತ್ತಲಲ್ಲಿ ನ್ಯಾಯ ಬಿಟ್ಟನು ನಮ್ಮ ಶಿವ ಕಣ್ಣುಗಳ ಕಟ್ಟಿಬಿಟ್ಟನು. ನ್ಯಾಯ ನೀತಿಗಾಗಿ ತಲೆಯ ಚಚ್ಚಿಕೊಳ್ಳಿರೆಂದು ಹೇಳಿ ಕಾಣದಂತೆ ಶಿವ ಕಾಣದಂತೆ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಗೊಂಡು ಓಡಿ ಹೋದನು. ಕಾಣದಂತೆ ಮಾಯವಾದನು. ನಾನು ಹೇಳ್ದಂಗೆ ರಾಜ್ಯೋತ್ಸವದ ಈ ಒಂದು ಸಂದರ್ಭ, ಕನ್ನಡ ಅನ್ನೋದು ಬಹಳ ಪ್ರಾಚೀನವಾದಂಥ ಭಾಷೆ. ನಾವೆಲ್ಲರೂ ಬಹಳ ಪುಣ್ಯವಂತರು ಅಂತ ಹೇಳಬೇಕು. ಈ ಭೂಮಿಯಲ್ಲಿ ಹುಟ್ಟಿ ಈ ಭಾಷೆಯ ಒಂದು ಕೃಪೆ, ಅದರೊಂದಿಗೆ ನಮಗೊಂದು ಜೀವನದ ಪಯಣ ಇದೆ. ನಾವೆಲ್ಲರೂ ಪುಣ್ಯವಂತರು. ವಿಶೇಷವಾಗಿ ಕನ್ನಡ ಸಾಹಿತ್ಯದ ಬಗ್ಗೆ ಹೇಳಬೇಕು ಅಂದರೆ, ಆದಿಕವಿ ಪಂಪ ಅವರಿಂದ ಎಷ್ಟೋ ಮಹನೀಯರು ಕೆಲಸ ಮಾಡಿದ್ದಾರೆ ಪ್ರತಿಯೊಂದು ಶತಮಾನದಲ್ಲಿ. ಪಂಪ, ರನ್ನ, ನಂತರ 12ನೇ ಶತಮಾನದಲ್ಲಿ ಬಸವಣ್ಣವರು, ವಲ್ಲಭಪ್ರಭುವರು, ಅಕ್ಕ ಮಹಾದೇವಿಯವರು, ಹಾಗೆ ಆಮೇಲೆ 13ನೇ ಶತಮಾನದಲ್ಲಿ ಹರಿಹರ ರಾಘವಾಂಕ, 15ನೇ ಶತಮಾನದಲ್ಲಿ ಹದಿನಾರನೇ ಶತಮಾನದಲ್ಲಿ ಮತ್ತೆ ಕನಕದಾಸರು ಇರೋರು, 15ನೇ ಶತಮಾನದಲ್ಲಿ ಕುಮಾರವ್ಯಾಸರು, 16ನೇ ಶತಮಾನದಲ್ಲಿ ಕನಕದಾಸರು, ಪುರಂದರದಾಸರು ಮತ್ತು ಇನ್ನು ಆಧುನಿಕ ಕವಿಗಳ ಸಾಲಿನಲ್ಲಿ ಅನೇಕ ಮಂದಿ, ಕುವೆಂಪು ಅವರಾಗಲಿ, ದಾರಾ ಬೇಂದ್ರೆಯವರಾಗಲಿ, DVG ಅವರಾಗಲಿ, ಮತ್ತು ನನ್ನ ಪುಣ್ಯ ಕೆಲವರೊಂದಿಗೆ ಕೆಲಸ ಮಾಡುವಂಥ ಸಂದರ್ಭವು ನನಗೆ ಬಂದಿತ್ತು. ಹಾಗಾಗಿ HSV ಅವರವರೆಗೂ ಅನೇಕ ಮಹನೀಯರು ಕೆಲಸ ಮಾಡಿದ್ದಾರೆ. ನಾನು ಬೆರಳೆಣಿಕೆಯ ಹೆಸರುಗಳನ್ನು ಹೇಳ್ತಾ ಇದ್ದೀನಿ, ಆದರೆ ನಾನು ಇಲ್ಲಿ ಹೇಳದಿರುವಂಥ ಹೆಸರುಗಳು ಅನೇಕ ಮಂದಿ ಇದ್ದಾರೆ. ಅವರೆಲ್ಲರೂ ಮಹನೀಯರು. ನಮಗೆ ಗಂಡಿನೊಳ್ ಭೀಮಸೇನಂ ಬಲದೊಳ್ ಭದ್ರೇಶಂ ಅತ್ಯುನ್ನತಿಯೊಳ್ ಅಮರ ಸಿಂಧೋದ್ಭವಂ ಚಾಪ ವಿದ್ಯಾಬಲದೊಳ್ ಕುಂಭೋದ್ಭವಂ ಸಾಹಸದ ಮಹಿಮೆಯೊಳ್ ಫಲ್ಗುಣಂ ಧರ್ಮದೊಳ್ ನಿರ್ಮಲ ಚಿತ್ತಂ ಧರ್ಮಪುತ್ರಂ ಮಿಗಿಲ್ ಅവർಗಳಿൽ ಈ ಭಾರತ ಲೋಕ ಪೂಜ್ಯಂ ಭಾರತಂ ಲೋಕ ಪೂಜ್ಯಂ
ನಂತರ 12ನೇ ಶತಮಾನದಲ್ಲಿ ನಾನು ಹೇಳ್ದಂಗೆ ಅನೇಕ ವಚನಕಾರರು ಸಾಹಿತ್ಯದ ಈ ಬೊಗಸೆಯನ್ನ ಶ್ರೀಮಂತಗೊಳಿಸಿದ್ದಾರೆ. ಬಸವಣ್ಣನವರ ಒಂದು 2 ಸಾಲಿನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನೊಲಿಸುವ ಪರಿ. ಕೂಡಲ ಸಂಗಮ ದೇವ. ಇನ್ನು ಕ್ರಿಸ್ತ ಶಕ 15ನೇ ಶತಮಾನದಲ್ಲಿ ಕುಮಾರವ್ಯಾಸ ಅವರು ಬರೆದಂತಹ ಒಂದು ಕಾವ್ಯ. ಚೋರ ನಿಂದಿಸಿ ಶಶಿಯ ಬೈದೆಡೆ, ಚೋರ ನಿಂದಿಸಿ ಶಶಿಯ ಬೈದಡೆ, ಕ್ಷೀರವನು ಕ್ಷಯ ರೋಗಿ ಹಳಿದರೆ, ವಾರಣಾಸಿಯ ಹೆಣವ ನಿಂದಿಸಿ ನಕ್ಕರೇಲನಹುದು. ಭಾರತದ ಕಥನ ಪ್ರಸಂಗವ ಕ್ರೂರ ಕರ್ಮಿಗಳೆದ್ದ ಬಲ್ಲರು. ಓ ಕುವೆಂಪುರವರು ಹೀಗೆ ಹೇಳ್ತಾನೆ ಇವರೆಲ್ಲರೂ ಕೆಲಸ ಮಾಡಿದ್ದಾರೆ. ನಮ್ಮ ಸಿನಿಮಾ ಪ್ರಪಂಚ ಅಂತ ಹೇಳಬೇಕು ಅಂದ್ರೆ ನಮ್ಮ ಸಿನಿಮಾ ಪ್ರಪಂಚದಲ್ಲೂ ವಿದೇಶಿಕರಿಂದ ಹಿಡಿದು ಹಂಸಲೇಖ ಹಿಡಿದು ಮುಂದಿನವರೆಗೂ ಅನೇಕ ಕೆಲಸ ಮಾಡಿದ್ದಾರೆ. ಕುವೆಂಪುರವರು ಬಹಳ ಸುಂದರವಾಗಿ ಕನ್ನಡದ ಒಂದು ಆತ್ಮವನ್ನು ಒಂದೇ ಸಾಲಿನಲ್ಲಿ ಕನ್ನಡಿಗ ಕನ್ನಡ ಪ್ರೇಮವನ್ನು ಒಂದೇ ಸಾಲಿ ಹೇಳಿದ್ದಾರೆ.
ನಾನು ಹೇಳಿದಾಗೆ ಕುವೆಂಪುರವರ ಈ ಒಂದು ಸಾಲಿನಲ್ಲಿ ಪ್ರತಿಯೊಬ್ಬ ಕನ್ನಡಿಗನ ಕನ್ನಡ ಪ್ರೇಮ, ಅಭಿಮಾನ ಎಲ್ಲವೂ ಒಡಗಿದೆ. ನಾವೆಲ್ಲರೂ ಸೇರಿ ಇವತ್ತು ಹಾಡುವ ಈ ಒಂದು ರಾಜ್ಯೋತ್ಸವದ ಸಂದರ್ಭದಲ್ಲಿ ಎಲ್ಲಾದರೂ ಇರು, ಎಂತಾದರೂ ಇರು, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವಾಗಿರು, ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ಸತ್ಯ. ನಮ್ ಕಾಲೇಜ ಮ್ಯಾಥ್ಸ್ ಪ್ರೊಫೆಸರ್ ಯಾಕೆ ರಾಕ್ ಸ್ಟಾರ್ ಆಗ್ಬಾರ್ದು? ಹಲೋ ಸರ್, ಇದೇ ನಿಮ್ ಸೀಟ್ ಸರ್. ಇಷ್ಟು ಸಣ್ಣ ವಯಸ್ಸಿಗೆ ಸಿಇಒ ಯಾಕಾಗ್ಬಾರ್ದು? ತುಂಬಾ ಹೆಂಗ ಕಾಣಿಸ್ತಾಳೆ. ಮಮ್ಮಿ ಯಾಕೆ ಬಾಕ್ಸಿಂಗ್ ಚಾಂಪಿಯನ್ ಆಗ್ಬಾರ್ದು? ನೀನು ಶಾಲೆಗೆ ಹೋಗ್ತಿದ್ಯಾ? ಮಮ್ಮಿ, ನನ್ನ ABCD ಮತ್ತು ಅಮ್ಮನ PhD ಎರಡು ಯಾಕಾಗ್ಬಾರ್ದು? ಯಂಗ್ ಆಗಿ ಕಾಣುವಾಗ ಯಂಗ್ ಆಗಿ ಏಕೆ ಯೋಚಿಸಬಾರ್ದು? ಸಂತೂರ್, ಯಂಗ್ ಆಗಿ ಕಾಣಿರಿ, ಯಂಗ್ ಆಗಿ ಯೋಚಿಸಿರಿ. ಸಂತೂರ್. ಕನ್ನಡವೇ ಸತ್ಯ. ಎಲ್ಲರೂ ಹಾಡಿ. ಕನ್ನಡವೇ ಸತ್ಯ. ಚೆನ್ನಾಗಿದೆ. ಕನ್ನಡವೇ ಸತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ದೊಂದೊಂದ ದನ ದೊಂದೊಂದ ದನ ದೊಂದೊಂದ ದನ ದೊಂದೊಂದ ದನ ದೊಂದೊಂದರ ದೊಂದೊಂದರ ದೊಂದೊಂದ ದನ ದೊಂದೊಂದ ದನ ದೊಂದೊಂದರ ಹಿರಿ ಬಬರಿ ಹರಿ ಹರಿ ಬಬರಿ ಬಬರಿ ಹರಿ ಬಬರಿ ಹರಿ ಬಬರಿ ಹರಿ ಬಬರಿ ಹರಿ ಸಿಕ್ಕಿದ ಹಿರಿ ದಾರುಲ ಹಿರಿ ದಾರುಲ ಹಿರಿ ದಾರುಲ ಹಿರಿ ದಾರುಲ ದೊಂದ 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 ಸಾರಿ ಬಾರೆ ದಾರೆ ಬಾಬಾ ಹೇ ಸರಿ ದಾರೆ ಬಾಬಾ ರೇ ದಾರೆ ಬಾಬಾ ರೇ ದಾರೆ ಬಾಬಾ ರೇ ದಾರೆ ಬಾಬಾ ದಾರೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲಾದರೂ ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವಾಗಿರು, ಕನ್ನಡವಾಗಿರು. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಒಂದು ಅಪ್ಪು ಸರ್ ಅವರ ಒಂದು ಹಿಟ್ ಹಾಡುಗಳ ಒಂದು ಸಣ್ಣ ಮೆಡ್ಲಿ ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ವೇದಿಕೆ ಮೇಲೆ ಶಮಿತಾ ಮಲ್ನಾಡ್ ಅವರು, ಚೈತ್ರ ಅವರು, ನಿಖಿಲ್ ಅವರು ಬರಬೇಕು ಅಂತ ಕೇಳ್ಕೊತೀನಿ.
ಹಲೋ ಹಲೋ ಮಾಧ್ಯಮದ ಸ್ನೇಹಿತರು, ನಿಮ್ಮಿಂದ ಯಾರು ಮಾಧ್ಯಮ ಅಲ್ದೋರು ನಿಮ್ಮಿಂದ ಸುಮ್ಮನೆ ನಿಂತಿರ್ತಾರೆ ಮಾಧ್ಯಮ ಅಂತ ಹೆಸರು ಹೇಳಿ, ದಯವಿಟ್ಟು ನೀವೇ ಅವ್ರನ್ನ ಕಳಿಸ್ಬಿಡಿ ದಯವಿಟ್ಟು. ಇಲ್ಲಾಂದ್ರೆ ಹಿಂದೆ ಇರೋರೆಲ್ಲ ಸಮಸ್ಯೆ ಗಲಾಟೆ ಆಗ್ತಾ ಇದೆ. ದಯವಿಟ್ಟು ಪೊಲೀಸರು ಅಲ್ಲಿ ಕಳಿಸ್ಬಿಡಪ್ಪ. ಆ ಸ್ಕ್ರೀನಿಂದ ಅಲ್ಲಿ ಯಾರು ನಿಲ್ಸ್ಬೇಡ. ವೈಟ್ ಶರ್ಟ್, ಆ ವೈಟ್ ಶರ್ಟ್ ನಿಂತಿದ್ದಾರೆ ನೋಡಪ್ಪ. ಪೊಲೀಸರು ಆ ವೈಟ್ ಶರ್ಟ್ ಒಬ್ಬರನ್ನ ನಿಲ್ಸ್ಬೇಡಿ ಅಲ್ಲಿ ಸ್ಕ್ರೀನ್ ಹತ್ರ. ಒಬ್ಬರನ್ನ ನಿಲ್ಸ್ಬೇಡಿ. ಪುನೀತ್ ಸರ್ ಅದ್ಭುತವಾದ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅನೇಕ ಹಿಟ್ ಹಾಡುಗಳ ಒಡೆಯ ಪುನೀತ್ ಸರ್. ಆ ಸಾಲಿನಲ್ಲಿ ಕೆಲವು ಹಾಡುಗಳು ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ನನ್ನೆದುರಲ್ಲೇ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ ನಾನೆಂತಲ್ಲೇ ಹಾಳಾದೆ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ. ಇವನಿಗೆ ಚೂ
ಪರವಶನಾದೆನು ಹರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ ಇದಕ್ಕಿಂತ ಬೇಗ ಇನ್ನು ಸಿಗಬಾರದೆಂದು ನೀನು ಇನ್ನಾದರೂ ಕೂಡಿಟ್ಟುಕೋ ನೀನನ್ನನು ಕಳೆಯುವ ಮುನ್ನವೇ ಪರವಶನಾದೆನು ಸರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಣಯ ಮುನ್ನವೇ ಇದಕ್ಕಿಂತ ಬೇಗ ಇನ್ನು ಸಿಗಬಾರದಂತೆ ಇನ್ನಾದರೂ ಕೂಡಿಟ್ಟುಕೋ ನೀನನ್ನನು ಕಳೆಯುವ ಮುನ್ನವೇ ಪರವಶನಾದೆನು ಹರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಸಾಗ ಸೃಷ್ಟಿಸಿದೆ ಎಂದು ಹೀಗೆ ಹಾಗೆ ಇಲ್ಲ ಏನು ಇದರ ಸೂಚನೆ ನೂರು ವಿಷಯ ಇದ್ದರೂ ನಿನ್ನದೊಂದು ಯೋಚನೆ ಇಬ್ಬರಲ್ಲ ಒಬ್ಬರೀಗ ನಾನಿನ್ನು ನಿನಗ
ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಕಡೆಯ ಒಂದು ಹಾಡನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಎಲ್ಲರಿಗಾಗಿ ಎಲ್ಲರೂ ಸೇರಿ ಹಾಡಬೇಕು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಕಡೆಯ ಒಂದು ಹಾಡು. ಇದಾದ ನಂತರ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಓಕೆ, ಸಮಸ್ತ ಕನ್ನಡಿಗರು ಎಲ್ಲರೂ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿಯಲೆ ನಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿಲೆ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋರಾದ ಗುಂಡಿ ಹೊಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರರ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಹಾಡೋಕೆ ಒಂದೇ ಭಾಷೆ. ಸಮಸ್ತ ಕನ್ನಡಿಗರು ನನ್ನ ಜೊತೆ ಹಾಡಿ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ. ಯಾವುದು? ಕನ್ನಡ. ಕನ್ನಡ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ. ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಧ್ಯಾನಕ್ಕೆ ಭೂಮಿ ಇದು, ಪ್ರೇಮಕ್ಕೆ ಸ್ವರ್ಗ ಇದು, ಸ್ನೇಹಕ್ಕೆ ಶಾಲೆ ಇದು, ಜ್ಞಾನಕ್ಕೆ ಪೀಠ ಇದು. ಕಾಯಕ್ಕೆ ಕಲ್ಪ ಇದು, ಶಿಲ್ಪಕ್ಕೆ ಕಲ್ಪ ಇದು, ನಾಟ್ಯಕ್ಕೆ ನಾಡೆ ಇದು, ನಾಲಾಂತರಂಗವಿದು. ಹೂವಕ್ಕೂ ಗೈದೆಯಿಂದ, ಕಾಳಂತ ಮಾಸ್ತೆಯಿಂದ ಕನ್ಯವೇ ಕನ್ನಡ. ಕಲಿದ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಇದು ಚಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಚಟಕ ಬಂಡಿ, ವಿಧಿಗಳ ಸೇರಿಸುವ ಬಂಡಿ. ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ, ಏನೇನೋ ಕಣ್ಣ ಮೇಲೂ ನಮ್ಮೂರೇ ನಮಗೆ ಹೇಳು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸಾರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನನ್ನ ಜನ್ಮ ಬರೆದಿಟ್ಟ ನನ್ನ ಬ್ರಹ್ಮ ಇಲ್ಲಿಯೇ, ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿಗಳ ಸೇರಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿಗಳ ಸೇರಿಸುವ ಬಂಡಿ. ಧನ್ಯವಾದಗಳು. ಧನ್ಯವಾದ.
ವಿಡಿಯೋದವರು ಮಹನೀಯರೇ, ಮಹಿಳೆಯರೇ, ಬಂಧುಗಳೇ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯ ಕಾರ್ಯಕ್ರಮ ಆರಂಭ ಆಗಲಿದೆ. ಅಪಾರ ಸಂಖ್ಯೆಯಲ್ಲಿ ಆಗಮಿಸಿರುವಂತಹ ನಿಮ್ಮ ಎಲ್ಲರೂ ಸಹ ಈಗಾಗಲೇ ಮಾನ್ಯ ಸಚಿವರಾದ ಅಶೋಕ್ ತಿಳಿಸಿದಾಗೆ ಅಭೂತಪೂರ್ವ ಸಹಕಾರವನ್ನ ನೀಡ್ತಾ ಇದ್ದೀರಾ. ನೀವೇ ವಾಲಂಟಿಯರ್ಸ್ ಆಗಿ ನಿಮ್ಮ ಕಾರ್ಯವನ್ನ ನಿರ್ವಹಿಸಿದ್ದೀರಾ. ಪೊಲೀಸ್ ಹಾಗೂ ಸುರಕ್ಷತಾ ಸಿಬ್ಬಂದಿಯವರ ಜೊತೆ ಅತ್ಯಂತ ನಿಷ್ಠೆಯಿಂದ ಅವರು ಹೇಳಿದ ಸಲಹೆ ಸೂಚನೆಗಳನ್ನ ಪಾಲಿಸಿದ್ದೀರಾ. ಅದಕ್ಕಾಗಿ ನಿಮಗೆಲ್ಲರಿಗೂ ಸಹ ಧನ್ಯವಾದಗಳು. ಇದೇ ರೀತಿ ಮುಂದಿನ ಸುಮಾರು 1 ಗಂಟೆಗಳ ಕಾಲ ವೇದಿಕೆಯ ಕಾರ್ಯಕ್ರಮವನ್ನ ನಾವು ನೀವೆಲ್ಲರೂ ಸೇರಿ ಯಶಸ್ವಿಯಾಗಿ ನಡೆಸಿದಾಗ ಈ ದಿನದ ಕಾರ್ಯಕ್ರಮ ಅಜರಾಮರವಾಗಿ ಸದಾಕಾಲ ನಮ್ಮೆಲ್ಲರ ನೆನಪಿನಲ್ಲಿ ಉಳಿಯೋದು ಖಂಡಿತ. ಅದರಿಂದ ನಿಮ್ಮೆಲ್ಲರ ಸಹಕಾರ ಅಗತ್ಯ. ಹಾಗೇನೆ ವೇದಿಕೆಯ ಬಲಭಾಗದ ತುದಿಯಲ್ಲಿ ಸಾಕಷ್ಟು ಆಸನಗಳಿದೆ. ದಯಮಾಡಿ ಪೊಲೀಸ್ ಹಾಗೂ ಸುರಕ್ಷತಾ ಸಿಬ್ಬಂದಿ ಹಿಂದೆ ನಿಂತಿರ್ತಕ್ಕಂಥ ನಮ್ಮೆಲ್ಲ ಬಂಧುಗಳಿಗೂ ಅಲ್ಲಿ ಕಳಿಸ್ಕೊಡ್ಬೇಕಾಗಿ ವಿನಂತಿ. ವೇದಿಕೆ ಸಿದ್ಧವಾಗುತ್ತಿರುವಂತಹ ಸಂದರ್ಭದಲ್ಲಿ ಈ ಪರದೆಯ ಮೇಲೆ ನಾವು ಪುನೀತ್ ರಾಜ್ಕುಮಾರ್ ಅವರ ಕುರಿತಾದ ಕೆಲವು ತುಣುಕುಗಳನ್ನ ನೋಡೋಣ. ಸಾಕ್ಷ್ಯಚಿತ್ರ ಡಾಕ್ಯುಮೆಂಟರಿ ಪ್ಲೀಸ್. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ ಆಚಂದ್ರಾರ್ಕವಾಗಿ ನಿಲ್ಲುವಂಥದೇ ಹೊರತು ನಿನ್ನಂತಹ ಕೋಟಿ ಪಲ್ಲವರ ನಿರಂತರ ಧಾರಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ. ಕನ್ನಡವನ್ನೇ ಉಸಿರಾಗಿಸಿಕೊಂಡು ಕನ್ನಡ ಕಲಾಮಾತೆಯ ಮಡಿಲ ಮಗನಾಗಿ ಕನ್ನಡವನ್ನ ಶಕ್ತಿಯನ್ನಾಗಿಸಿದ, ಕನ್ನಡವನ್ನ ಭಕ್ತಿಯನ್ನಾಗಿಸಿದ, ಕನ್ನಡವನ್ನ ಪ್ರೀತಿಸುವಂತೆ ಪ್ರೇರೇಪಿಸಿದ, ಕನ್ನಡವನ್ನ ಪೂಜಿಸಿದ, ಕನ್ನಡಿಗರು ಆರಾಧಿಸಿದ, ಕನ್ನಡಾಭಿಮಾನಿಗಳನ್ನ ದೇವರಾಗಿಸಿದ, ಕನ್ನಡದ ಮುತ್ತು, ಕನ್ನಡದ ಸಂಪತ್ತು, ಕನ್ನಡದ ಪದ್ಮಭೂಷಣ, ಕನ್ನಡದ ಸಾಕ್ಷಿ ಪ್ರಜ್ಞೆ ಡಾಕ್ಟರ್ ರಾಜ್ಕುಮಾರ್. ಶಿವ ರಾಘವೇಂದ್ರರ ಶ್ರೀರಕ್ಷೆ, ಲಕ್ಷ್ಮೀ ಪೂರ್ಣಿಮಾರ ಮಮತೆ, ಗಂಧದ ಗುಡಿಯ ಕಸ್ತೂರಿ ನಿವಾಸದಲ್ಲಿ ಬೆಳೆದ ದೊಡ್ಡಮನೆ ಹುಡುಗನ ಜನ್ಮನಾಮ ಲೋಹಿತ, ರೂಢನಾಮ ಅಪ್ಪು. ಗಾಜನೂರು ಮೈಸೂರಿನಲ್ಲಿ ಬಾಲ್ಯ, ಸಿನಿಮಾ ಚಿತ್ರೀಕರಣದ ಅಂಗಳದಲ್ಲೇ ಕಲಿಕೆ. 6 ತಿಂಗಳ ಮಗುವಾಗಿದ್ದಾಗಲೇ ಪ್ರೇಮದ ಕಾಣಿಕೆಯಾಗಿ ತೆರೆಯನ್ನು ತುಂಬಿ ದುಡಿಮೆ. 1977ರಲ್ಲಿ ಸನಾದಿ ಅಪ್ಪಣ್ಣನೊಂದಿಗೆ ಮಿಂಚಿದ 1 ವರ್ಷದ ಪೋರ ತಾಯಿಗೆ ತಕ್ಕ ಮಗನಾಗಿ ನಳನಡಿಸುತ್ತಾ ವಸಂತ ಗೀತೆಯನ್ನು ಗುನುಗಿ ಭೂಮಿಗೆ ಬಂದ ಭಾಗ್ಯವಂತನಿಗೆ ಶ್ರೀ ಕೃಷ್ಣನಾಗಿ ದರ್ಶನ ನೀಡಿ, ಭಾಗ್ಯವಂತನಾಗಿಯೂ ಪಡಬಾರದ ಬವಣೆಪಟ್ಟು ಚಲಿಸುವ ಮೋಡಗಳಲ್ಲಿ ದಿಟ್ಟತೆಯಿಂದ ಸುಳಿದಾಡಿ ಹೊಸ ಬೆಳಕು ಹರಡಿದಾಗ ತುಂಟಾಟ ಮಾಡುತ್ತಾ ಭಕ್ತ ಪ್ರಹ್ಲಾದನಾಗಿ ಪ್ರಬುದ್ಧ ದೈವಭಕ್ತಿಯನ್ನು ಮೆರೆದು 2 ನಕ್ಷತ್ರಗಳ ವೈರುಧ್ಯತೆಯಲ್ಲಿ ಮಿಂಚಿದವ. ಯಾರಿವನು? ಅವನೇ ಶರ್ಲಿ ಮೇಡಂಗಾಗಿ ಬೆಟ್ಟದ ಹೂ ತಂದ ಶಿವಮೆಚ್ಚಿದ ಕಣ್ಣಪ್ಪ. ಅವನೇ ಪರಶುರಾಮನ ಮುದ್ದು ಕುವರ ಅಪ್ಪು. ಡಾಕ್ಟರ್ ಕಾದರ್ವಲಿ ಅವರ ಆಹಾರ ಪದ್ಧತಿಯನ್ನು ಅನುಸರಿಸಿ ಮೊಳಕೆ ಕಟ್ಟಿದ ಸಿರಿಧಾನ್ಯಗಳಿಂದ ತಯಾರಿಸಿದ ಮಿಲೆಟ್ ಹೌಸ್ ಮಾಲ್ಟ್ ಕೇವಲ 1 ತಿಂಗಳಲ್ಲಿ BP, ಶುಗರ್, ಗ್ಯಾಸ್ಟ್ರಿಕ್, ಥೈರಾಯ್ಡ್ ನಾರ್ಮಲ್. ಕರ್ನಾಟಕ ರಾಜ್ಯ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪುರಸ್ಕೃತ ಸಿರಿಧಾನ್ಯಗಳ ಡಾಕ್ಟರೇಟ್ ಗ್ರಹೀತ ಮಳ್ಳೂರ್ ನಾಗರಾಜ್ ರವರಿಂದ 2014ರಲ್ಲಿ ಆವಿಷ್ಕರಿಸಲ್ಪಟ್ಟಿದೆ. ಸಿರಿಧಾನ್ಯಗಳನ್ನು ಮೊಳಕೆ ಕಟ್ಟಿರುವುದರಿಂದ ನಿಮ್ಮ ದೇಹಕ್ಕೆ ಎಕ್ಸೆಸ್ ಆಫ್ ಹೀಟ್ ಆಗುವುದಿಲ್ಲ. ಎಲ್ಲ ಮೆಡಿಕಲ್, ಆರ್ಗ್ಯಾನಿಕ್ ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ.
ನಾನ್ ಹಾಕ್ತೀನಿ ಈಗ ಕೊಡು ಪಪ್ಪು ಪಪ್ಪು ನಮ್ ಕೊಡು ಕ್ಲಬ್ನ ಬಾಲನಟನಿಗೆ 1982ರಲ್ಲಿ ರಾಜ್ಯ ಪ್ರಶಸ್ತಿ, 1985ರಲ್ಲಿ ರಾಷ್ಟ್ರ ಪ್ರಶಸ್ತಿ. ತಾನೊಬ್ಬ ಸ್ಟಾರ್ ಎಂದು ಅರಿವಿಗೆ ಬರುವ ಮೊದಲೇ ಪ್ರೇಕ್ಷಕರ ಎದೆಯಲ್ಲಿ ಪವರ್ಫುಲ್ ಪರ್ಫಾರ್ಮರ್ ಎಂದು ಜಾಗ ಗಿಟ್ಟಿಸಿಕೊಂಡು 1989ರಲ್ಲಿ ಸದ್ದಿಲ್ಲದೆ ಬೆಳ್ಳಿ ತೆರೆಯಿಂದ ಮರೆಯಾಗಿಬಿಟ್ಟ. ಸಾವಿರದ 1994ರಿಂದ ತಮ್ಮದೇ ನಿರ್ಮಾಣ ಸಂಸ್ಥೆಯಲ್ಲಿ ವ್ಯವಸ್ಥಾಪಕನಾಗಿ ಕಾರ್ಯನಿರ್ವಹಣೆ ಮಾಡತೊಡಗಿದ. ಏಪ್ರಿಲ್ 2002 ಅಪ್ಪು ಮರಳಿ ಬಂದ. ಕನ್ನಡ ಕಲಾರಸಿಕರಿಗೆ ಪುನೀತ ಸುಪರಿಚಿತನಾಗಿಬಿಟ್ಟ. ಅಭಿ ಅವನಿಗೆ ಮತ್ತೊಂದು ಬ್ರೇಕ್. ವೀರ ಕನ್ನಡಿಗನಾಗಿ ನರ್ತನ ಮತ್ತು ಸಾಹಸಕ್ಕೆ ಹೇಳಿ ಮಾಡಿಸಿದ ಅಭಿನಯ ಪಟು ಎನಿಸಿದ. ಮೌರ್ಯ, ಆಕಾಶ್, ನಮ್ಮ ಬಸವ, ಅಜಯ್, ಅರಸು ವಿಧ ವಿಧ ಅವತಾರಗಳೊಂದಿಗೆ ಮಿಲನಗೈದ ಈ ಬಿಂದಾಸ್ ಹುಡುಗ. ವಂಶಿ, ರಾಜ್ ದ ಶೋಮ್ಯಾನ್, ರಾಮ್, ಪೃಥ್ವಿಯ ಈ ಸ್ಯಾಂಡಲ್ವುಡ್ ಪವರ್ ಸ್ಟಾರ್ ಜಾಕಿಯಾಗಿ ಆಟವಾಡಿಸಿ ಹುಡುಗರೊಂದಿಗೆ ಪರಮಾತ್ಮನನ್ನೂ ಅರಸಿಬಿಟ್ಟ. ಸಬ್ಜೆಕ್ಟೇ ಸರಿ ಇಲ್ಲ ಚೊಂಬೇಶ್ವರ, ಸಿಲೆಬಸ್ಸು ಇರಬಾರ್ದ ಸಿನಿಮಾ ಥರ. ನಮ್ಮ ಅಣ್ಣ ಬಾಣ್ ಯಾರೇ ಕೂಗಾಡಲಿ ಅಭಿಮಾನಿಗಳೇ ನಮ್ಮನೆ ದೇವರು ಎನ್ನುತ್ತಾ ಎಲ್ಲ ನಿನ್ನಿಂದಲೇ ತಾಯಿ ಎಂದು ಬಾಗಿ ಬದುಕಿದವ. ಕಣ್ಣು ಮುಚ್ಚಿದರೂ ನೀನೇ ಪವರ್ ಹೌಸ್ನ ಕುಡಿ, ಮೈತ್ರಿಗೆ ಶರಣಾಗುವ ರಣವಿಕ್ರಮನಾಗಿ ಚಕ್ರವ್ಯೂಹಕ್ಕೆ ಧಾವಿಸುವ ಅಂಜನಿ ಪುತ್ರ ನಮ್ಮ ಧೀರ ರಾಜಕುಮಾರ. ಇವನು ನಟ ಸಾರ್ವಭೌಮರ ಕುಡಿ, ಮನೆಗೆ ಮನೆತನಕ್ಕೆ ಕಳಶವಿಟ್ಟಂತೆ ಬದುಕಿದ ಯುವರತ್ನ. ಕ್ರಿಯಾಶೀಲತೆ, ವಿಶಿಷ್ಟ ಕಲ್ಪನಾ ಲಹರಿ ಹೊತ್ತು ಗಂಧದ ಗುಡಿಯ ಕನಸಿಗೆ ಚಾಲನೆ ಕೊಟ್ಟ ಜೇಮ್ಸ್ ದ್ವಿತ್ವಕ್ಕೆ ಧುಮುಕಿ ದಿಢೀರನೆ ದೂರವಾದವ. ಅದು ಏಪ್ರಿಲ್ 26, 2002. ಹೊಸ ಶತಮಾನದ ಆರಂಭ. ಆಗಷ್ಟೇ ಕನ್ನಡ ಚಿತ್ರರಂಗವು ಹೊಸ ತಲೆಮಾರಿನ ಆರಂಭಕ್ಕೆ ಸಜ್ಜಾಗಿತ್ತು. ಈ ಸುವರ್ಣ ಗಳಿಗೆಯಲ್ಲಿ ಪುನೀತ್ ರಾಜ್ಕುಮಾರ್ ಅನ್ನೋ ಪವರ್ಫುಲ್ ಪ್ರತಿಭೆಯೊಂದು ತೆರೆ ಮೇಲೆ ಘರ್ಜಿಸೋದಕ್ಕೆ, ರಾರಾಜಿಸೋದಕ್ಕೆ ಅಖಾಡಕ್ಕಿಳಿದಿತ್ತು. ಅಪ್ಪು ಅವ್ರು ಬಂದಿದ್ದಾರೆ. ಯಾರ ಅಪ್ಪು? ನಾನೇ ಕಣ. ಅದು ಬಾಲ್ಯದಲ್ಲೇ ರಾಷ್ಟ್ರ ಶ್ರೇಷ್ಠವೆನಿಸಿಕೊಂಡಿತ್ತು. ಆ ನಂಬಿಕೆ, ಆ ಭರವಸೆಯಲ್ಲೇ ಬೆಳ್ಳಿ ತೆರೆಗೆ ಅಪ್ಪಳಿಸಿದ ಈ ಪ್ರಚಂಡ ಪ್ರತಿಭೆ ಮೊದಲ ಸಿನಿಮಾದಲ್ಲಿ ಪವರ್ ಸ್ಟಾರ್ ಪಟ್ಟ ಪಡೆದುಕೊಳ್ತು. ಅಲ್ಲಿಯವರೆಗೂ ಒಂದು ವರಸೆಯಲ್ಲಿದ್ದ ಚಿತ್ರರಂಗದ ದಿಕ್ಕೇ ಬದಲಾಯಿತು. ಅಪ್ಪು ಬಂದ ಫೋರ್ಸ್ ನ ನೋಡಿ ಸೂಪರ್ ಸ್ಟಾರ್ ರಜನಿಕಾಂತ್ ಆದಿಯಾಗಿ ಇಡೀ ಸೌತ್ ಸಿನಿ ದುನಿಯಾ ಪುನೀತ್ ರಾಜ್ಕುಮಾರ್ ಅವರ ಮೊದಲ ಚಿತ್ರವನ್ನ ಮತ್ತು ಅವರ ಪ್ರತಿಭೆಯನ್ನ ಕೊಂಡಾಡಿತು. ಅಪ್ಪು ಜೊತೆ ಕುತ್ಕೊಂಡು ನಾನು ಪಿಕ್ಚರ್ ನೋಡಿದ ತಕ್ಷಣ ನನಗನ್ನಿಸ್ತು, ಇದು ಒಂದು ಸಿಂಹದ ಮರಿ. ಇದು ಆಕ್ಟಿಂಗ್, ಡ್ಯಾನ್ಸಿಂಗ್, ಸ್ಟಂಟ್ಸ್, ಗಾಯನ, ಅಪಪ ಮೊದಲ ಚಿತ್ರದಲ್ಲಿ ಬಹುಮುಖ ಪ್ರದರ್ಶನ ಮಾಡಿದ್ರು. ಅಪ್ಪು ಅವರದ್ದು ರಾಜಮಾರ್ಗ. ಟ್ರೆಂಡ್ ನ ಯಾವತ್ತೂ ಫಾಲೋ ಮಾಡಲಿಲ್ಲ, ಟ್ರೆಂಡ್ ಸೆಟ್ ಮಾಡ್ತಾ ಹೋದ್ರು.
ಅಪ್ಪನ ಹಾದಿ, ಅಮ್ಮನ ಮಾರ್ಗದರ್ಶನ, ಬಳುವಳಿಯಾಗಿ ಬಂದ ಸಂಸ್ಕಾರದೊಂದಿಗೆ ಅಪ್ಪು ಅಭಿಯಾಗಿ ಆಕಾಶ್, ವೀರ ಕನ್ನಡಿಗ, ಅರಸು, ನಮ್ಮ ಬಸವ, ಬಿಂದಾಸ್, ಮಿಲನ, ವಂಶಿ, ರಾಜ್ ದಿ ಶೋಮ್ಯಾನ್, ಜಾಕಿ, ಅಣ್ಣ ಬಾಂಡ್, ಹುಡುಗರು, ಹೀಗೆ ಸಾಲು ಸಾಲು ಸಿನಿಮಾಗಳೊಂದಿಗೆ ಉದ್ಯಮದಲ್ಲಿ ಯಾವ ಹೀರೋಗೂ ಇಲ್ಲದ ವರ್ಚಸ್ಸನ್ನ, ಅಭಿಮಾನಿಗಳನ್ನ ಗಳಿಸಿದ್ರು. ನೋಡುತ್ತಿದ್ದಂತೆ ದಶಕದ ನಾಯಕನಾಗಿ ಸೋಲಿಲ್ಲದ ಸರದಾರನಾಗಿ ಆಳಿದ್ರು. ಮಕ್ಕಳಿಂದ ಮುದುಕರವರೆಗೂ ಎಲ್ಲ ವಯೋಮಾನದವರು ಕುಟುಂಬ ಸಮೇತರಾಗಿ ಮುಗಿಬಿದ್ದು ಸಿನಿಮಾ ನೋಡುವಂತೆ ಮಾಡಿದ್ರು. ಕ್ಲಾಸ್ ಮಾಸ್ ಎನ್ನದೆ ಪ್ರತಿ ಚಿತ್ರದಲ್ಲೂ ತಂದೆಯಂತೆ ಸಂದೇಶದ ಜೊತೆಗೆ ರಂಜಿಸಿದ್ರು. ಮಾಡರ್ನ್ ಸಿನಿಮಾ ಮೇಕಿಂಗ್ ಟೈಮ್ನಲ್ಲೂ ನೈತಿಕತೆಯನ್ನ ಬಿಡದೆ ಕನ್ನಡ ಚಿತ್ರ ಪ್ರೇಮಿಗಳ ಬಯಕೆಯನ್ನ ಈಡೇರಿಸಿದ್ರು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅವರ ರಾಜಕುಮಾರ ಹಾಗೂ ಬಂಧುಗಳೇ, ಇದೀಗ ವೇದಿಕೆಗೆ ಗಣ್ಯಾತಿ ಗಣ್ಯರು ಆಗಮಿಸುತ್ತಿದ್ದಾರೆ. ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು, ಶ್ರೀ ರಜನಿಕಾಂತ್ ನಿಮಿಷಗಳಲ್ಲಿ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ವೇದಿಕೆ ಮೇಲೆ ಮಾಡಿದ್ದಾರೆ. ಶಿವರಾಜ್ ಕುಮಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ. ವಿಡಿಯೋ ಆಫ್ ಪ್ಲೀಸ್, ವಿಡಿಯೋ. ಶಿವರಾಜ್ ಕುಮಾರ್ ಅವರು, ಆತ್ಮೀಯರೇ, ಕೆಲವೇ ನಿಮಿಷಗಳಲ್ಲಿ ಈ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ವೇದಿಕೆ ಮೇಲೆ ಬಂದಿದ್ದಾರೆ. ಸ್ವಲ್ಪ ಮಳೆ ನಿಲ್ತದೆ. ಈ ಮಳೆ ನಿಲ್ಲುವ ತನಕ ಈ ಕಾರ್ಯಕ್ರಮ ಶುರು ಆಗ್ತಾ ಇದೆ. ಆತ್ಮೀಯರಲ್ಲಿ ಒಂದು ಸವಿನಯ ಪ್ರಾರ್ಥನೆ. ಕೆಲವೇ ನಿಮಿಷಗಳಲ್ಲಿ ಕರ್ನಾಟಕದ ರತ್ನ ಪುನೀತ್ ರಾಜ್ಕುಮಾರ್ ಅವರ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಕೆಲವೇ ನಿಮಿಷಗಳಲ್ಲಿ ಶುರುವಾಗ್ತಾ ಇದೆ. ಶಿವರಾಜ್ ಕುಮಾರ್ ಅವರು, ಸುಧಾ ಮೂರ್ತಿ ಅವರು ವೇದಿಕೆ ಮೇಲಿದ್ದಾರೆ. ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳು ವೇದಿಕೆ ಮೇಲಿದ್ದಾರೆ. ಸನ್ಮಾನ್ಯ ಆರ್ ಅಶೋಕ್ ರವರು ಎಲ್ಲ ಕೂಡ ವೇದಿಕೆ ಮೇಲಿದ್ದಾರೆ. ವೇದಿಕೆ ಮೇಲೆ ದಯಮಾಡಿ ಸಚಿವರು ಸಹ ಉಪಸ್ಥಿತರಿರಬೇಕಾಗಿ ವಿನಂತಿ. ಶ್ರೀ ಎಸ್ ಟಿ ಸೋಮಶೇಖರ್ ದಯಮಾಡಿ ಆಸನದಲ್ಲಿ. ನೀವು ಮೈಕ್ ತಗೊಳ್ಳಿವ್ರೆ, ಅನೌನ್ಸ್ ಮಾಡಿ ನೀವು ಅನೌನ್ಸ್ ಮಾಡಿ. ಆಯ್ತು ಸರ್, ದಯಮಾಡಿ ಕುಳಿತುಕೊಳ್ಳಿ. ಮಹನೀಯರೇ, ಮಹಿಳೆಯರೇ, ಬಂಧುಗಳೇ, ನಾವಾಡುವ ನುಡಿಯೇ ಕನ್ನಡ ನುಡಿ, ಸಿರಿ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ. ಕನ್ನಡಿಗರ ಪ್ರೀತಿಯ ಅಪ್ಪುವಿಗೆ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಮಾಡ್ತಾ ಇರೋದು ಈ ಬಾರಿಯ ರಾಜ್ಯೋತ್ಸವದ ವಿಶೇಷ ಗುರುತಾಗಿದ್ದು, ಕನ್ನಡಿಗರ ಆಶಯದಂತೆ ತಾಯಿ ಭುವನೇಶ್ವರಿಯ ಮುಕುಟಮಣಿಯನ್ನು ಗೌರವಿಸುವ ಕ್ಷಣಗಳಿಗೆ ನಾಡು ಸಾಕ್ಷಿಯಾಗಿದೆ. ದಯಮಾಡಿ ಎಲ್ಲ ಕುಳಿತುಕೊಳ್ಬೇಕಾಗಿ ವಿನಂತಿ. ಇದೀಗ ಕಾರ್ಯಕ್ರಮದ ಆರಂಭ ಆಗತ್ತೆ. ದಯಮಾಡಿ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ವಿಜಯ್ ಪ್ರಕಾಶ್ ಹಾಗೂ ಸಂಗಡಿಗರಿಂದ ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ನಾಡಗೀತೆ. ದಯವಿಟ್ಟು ಎಲ್ಲ ನಿಲ್ಬೇಕಾಗಿ ವಿನಂತಿ ನಾಡಗೀತೆಗಾಗಿ. ಚೆಕ್ 1 2. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡಿ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ,
ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪುನ್ನ ಪಂಪಲ ಕುಮಿಪತಿ ಚನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯ ರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ತೈಲಪ ಹೊಯ್ಸಳ ರಾಣಿದ ನಾಡೆ ಡಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ವಿಜಯ್ ಪ್ರಕಾಶ್ ಹಾಗೂ ಸಂಘಟಕರಿಗೆ ಧನ್ಯವಾದಗಳು. ಇನ್ನು ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ ಎಲ್ಲ ಕನ್ನಡ ಮತ್ತು ಪುಣ್ಯದ ಅಭಿಮಾನಿಗಳಲ್ಲಿ ವಿನಂತಿ, ವರ್ಣದೇವ ಪುನೀತನಿಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾನೆ. ಆದಷ್ಟು ಬೇಗನೆ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ದಯವಿಟ್ಟು ಸಹಕಾರ ಮಾಡಬೇಕಾಗಿ ಕಳಿ ವಿನಂತಿ. ಮೊದಲು ನಮ್ಮ ನೆಚ್ಚಿನ ಸೂಪರ್ ಸ್ಟಾರ್ ಆದಂತ ರಜನಿಕಾಂತ್ ಅವರು 2 ನಿಮಿಷ ಮಾತನಾಡ್ತಾರೆ. ಆಮೇಲೆ ಜೂನಿಯರ್ NT ರಾಮರಾವ್ ಅವರು ಮಾತಾಡ್ತಾರೆ. ಆಮೇಲೆ ಪ್ರಶಸ್ತಿ. ನೇ ಕನ್ನಡ ರಾಜ್ಯೋತ್ಸವ ದಿವಸದಂದು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಇಲ್ಲಿಂದ 7 ಕೋಟಿ ಕನ್ನಡ ಮಕ್ಕಳಿಗೆ ನನ್ನ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲರೂ ಸಹೋದರರಾಗಿ ಜಾತಿ ಮತ ಭೇದವಿಲ್ಲದೆ ಒಂದಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಇರಬೇಕೆಂದು ಆ ರಾಜರಾಜೇಶ್ವರಿ, ಆ ಅಲ್ಲಾ, ಜೀಸಸ್ ಅನ್ನು ಕೇಳ್ಕೊಳ್ತೇನೆ. ಒಂದು ನಮ್ಮ ಅಪ್ಪು ಅವರ ಬಗ್ಗೆ ಅವರು ಒಂದು ಮಾರ್ಕಂಡೇಯ, ಪ್ರಹ್ಲಾದ, ನಚಿಕೇತ, ಈಗ ಬಂದು ಅಪ್ಪು, ಈ ಕಲಿಯುಗಕ್ಕೆ ಅಪ್ಪು. ಅದು ಒಂದು ದೇವರ ಮಗು. ಅದು ಬಂದು ನಮ್ಮಲ್ಲಿ ಬಂದು ಸ್ವಲ್ಪ ದಿವಸ ಇದ್ದು ನಮ್ಮ ಜೊತೆ ಆಟ ಆಡಿ ತನ್ನ ಇರೋದೆಲ್ಲ ತೋರಿಸಿ ಈಗ ದೇವರ ಹತ್ರ ಹೋಗಿ ಸೇರಿದೆ. ಅದರ ಆತ್ಮ ನಮ್ಮ ಸುತ್ತಲೂ ಇಲ್ಲೇ ಇದೆ. ಅದನ್ನು ಆ ಆತ್ಮ ಬಹಳ ದೊಡ್ಡ ಜೀವ. ಅದು ಈಗ ಮಳೆ ಬರ್ತಿರೋದ್ರಿಂದ ಜಾಸ್ತಿ ಮಾತಾಡೋಕೆ ಆಗ್ತಾ ಇಲ್ಲ. ನಾನು ಇನ್ನೊಂದು ಸರಿ ಬಂದು ಅಪ್ಪು ಅವರ ಬಗ್ಗೆ ಎಲ್ಲರ ಬಗ್ಗೆ ನಾನು ಕ್ಲಿಯರಾಗಿ ನಾನು ಮಾತಾಡ್ತೀನಿ. ನಮಸ್ಕಾರ, ಸಂತೋಷ. ಆ್ಯಂಡ್ ಇದೆ ಒಂದು ಈ ಕರ್ನಾಟಕ ರತ್ನ, ಈ ಒಂದು ಶ್ರೇಷ್ಠ ಈ ಒಂದು ಅವಾರ್ಡನ್ನು
ಇದೇ ವೇದಿಕೆ ಮೇಲೆ ಇಲ್ಲೇ ರಾಜ್ಕುಮಾರ್ ಅವರಿಗೆ ಕೊಟ್ಟಿದ್ದಾರೆ. ಆಗ ಕೂಡ ಮಳೆ ಬಂತು ಅಂತ ಕೇಳಿಪಟ್ಟೆ. ಬಹಳ ಶ್ರೇಷ್ಠ ಪ್ರಶಸ್ತಿಯಾದ ಇದು ನಿಜಲಿಂಗಪ್ಪ, ಕುವೆಂಪು, ಕುಮಾರಸ್ವಾಮಿ ಸ್ವಾಮಿಗಳು ಅವರಿಗೆಲ್ಲ ಕೊಟ್ಟು ಈಗ ಅಪ್ಪು ಅವ್ರಿಗೂ ಕೊಟ್ಟು ಅದನ್ನು ಸನ್ಮಾನ ಮಾಡ್ತಾ ಇದ್ದಾರೆ. ಅದನ್ನು ಅಪ್ಪುರ್ಗೆ ಅದಕ್ಕೂ ಸನ್ಮಾನ ಮಾಡಿದ್ದಕ್ಕೆ ನಾನು ಕನ್ನಡ ಜನಗಳ ಮೂಲಕ ನಿಮ್ಮ ಎಲ್ಲರಿಗೂ ಕರ್ನಾಟಕದ ಸರ್ಕಾರಕ್ಕೆ ನನ್ನ ಧನ್ಯವಾದಗಳನ್ನು ತಿಳಿಸಿಕೊಂಡು, ಇಲ್ಲಿ ತಮಿಳು ಮಕ್ಕಳು ಬಂದಿದ್ದಾರೆ. ಇನ್ನು வாழவைக்கும் தெய்வங்களான தமிழக மக்களுக்கும் என்னுடைய வணக்கங்களை தெரிவித்துக் கொள்கிறேன். நன்றி, வணக்கம், ನಮಸ್ಕಾರ. ಈಗ ಕನ್ನಡದವರೇ ಆದಂತಹ ತಾರಕ್ ಜೂನಿಯರ್ NT ರಾಮರಾವ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರಾರಂಭಿಸುವ ಮೊದಲು ಇಡೀ ಕರ್ನಾಟಕ ರಾಜ್ಯಕ್ಕೆ ಮತ್ತು ಪ್ರಪಂಚಾದ್ಯಂತ ಇರುವ ಎಲ್ಲ ಕನ್ನಡ ಜನಕ್ಕೆ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು. ಒಬ್ಬ ಮನುಷ್ಯನಿಗೆ ಪರಂಪರೆ ಮತ್ತು ಉಪನಾಮ ಅನ್ನೋದು ಹಿರಿಯರಿಂದ ಪಡೆದು ಕೊಂಡ್ರೆ ಬರುತ್ತೆ. ಆದರೆ ವ್ಯಕ್ತಿತ್ವ ಅನ್ನೋದು ಒಬ್ಬ ಸ್ವಂತ ಸಂಪಾದನೆ. ಬರೀ ವ್ಯಕ್ತಿತ್ವದಿಂದ, ನಗುವಿನಿಂದ, ಅಹಮಿಲ್ಲದೆ, ಅಹಂಕಾರವಿಲ್ಲದೆ, ಯುದ್ಧನೂ ಮಾಡದೆ ಒಂದು ರಾಜ್ಯನೇ ಗೆದ್ದಿರೋ ರಾಜು ಯಾರಾದ್ರೂ ಇದ್ರೆ ಅದು ಶ್ರೀ ಪುನೀತ್ ರಾಜ್ಕುಮಾರ್ ಅವರು ಒಬ್ಬರೇ. Grateful superstar of Karnataka, a great son, a great husband, a great friend, a great father, a great actor, dancer, singer. Above all this, he was a great human being. ಅವರು ನಗುವಿನಲ್ಲಿ ಇದ್ದ ಶ್ರೀಮಂತ